ಸೇವೆಗೆ ಪ್ರತಿ ಕ್ಷಣವೂ ಆ ಕರೆಯನ್ನ ನಿರೀಕ್ಷಿಸುತ್ತಾ ಜೀವನವನ್ನ ಮುಂದುವರಿಸುವಂತಹ ಒಂದು ವೃತ್ತಿಯಲ್ಲಿರುವಂತಹ ನಮ್ಮ ದೇಶದ ರಕ್ಷಣೆಯ ಕಾರ್ಯವನ್ನ ಮಾಡುತ್ತಿರುವಂತಹ ಆರ್ಮಿ ಆ ಒಂದು ದೇಶ ಸೇವೆಯನ್ನ ಸಲ್ಲಿಸಿ ಇದೀಗ ವಿಶ್ರಾಂತಿ ಜೀವನಕ್ಕಾಗಿ ಅವರ ತವರು ಮನೆ ನಮ್ಮ ಕುಂಪಲ ಪ್ರದೇಶಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಶ್ರೀಯುತ ಸುದಿನ್ ಬೇಕಲ್ ಇವರನ್ನ ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯ ಮುಖೇನವಾಗಿ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಒಂದು ಜೋರಾದ ಕೈ ಚಪ್ಪಾಳೆಯ ಮುಖೇನವಾಗಿ ನಮ್ಮ ಹೆಮ್ಮೆಯ ಯೋಧನನ್ನ ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ತಮ್ಮ ಆಸನವನ್ನ ಸ್ವೀಕರಿಸಬೇಕು. ಶ್ರೀಯುತ ಸುದಿನ್ ಬೇಕಲ್ ಅವರು ಈಗಾಗಲೇ ನಾನು ಮೊದಲೇ ತಿಳಿಸಿದೆ, 28 ವರ್ಷಗಳ ಸುದೀರ್ಘವಾದ ದೇಶ ಸೇವೆಯನ್ನ ಸಲ್ಲಿಸಿರುವಂತವರು. ಈ ದೇಶ ಸೇವೆಯಲ್ಲಿ ಸಾಕಷ್ಟು ಯುದ್ಧಗಳನ್ನ, ಸಾಕಷ್ಟು ವೈರಿಗಳ ಜೊತೆಗೆ ಹೋರಾಡಿದಂತಹ ನಮ್ಮ ಹೆಮ್ಮೆಯ ಓರ್ವ ವೀರ ಯೋಧ ಇಂದು ನಮ್ಮ ಜೊತೆಗೆ ಇಲ್ಲಿ ಈ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಒಂದು ಅತ್ಯುನ್ನತ ಶ್ರೇಣಿಯಾದಂತಹ ಸುಬೇದಾರ್ ಪದೋನ್ನತಿಯನ್ನ ಕೂಡ ಪಡೆದುಕೊಂಡು ಸೇವೆಯನ್ನ ಸಲ್ಲಿಸುತ್ತಿದ್ದಂತಹ ನಮ್ಮ ಶ್ರೀಯುತ ಸುದಿನ್ ಬೇಕಲ್ರನ್ನ ಮತ್ತೊಮ್ಮೆ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್, ಕೇಸರಿ ಮಾತೃ ಮಂಡಳಿ, ಅದೇ ರೀತಿ ನಮ್ಮ ಕೇಸರಿ ಮಿತ್ರವೃಂದದ ಸರ್ವ ಪದಾಧಿಕಾರಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕುಂಪಲ ಪ್ರದೇಶಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯದ ಸರ್ವ ಸದಸ್ಯರು ಇಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರ ಪರವಾಗಿ ಕೂಡ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಶ್ರೀಯುತ ಸುದಿನ್ ಬೇಕಲ್ ಇವರು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರ ಬಗ್ಗೆ ಅದೇ ರೀತಿ ಅವರ ಒಡನಾಟದ ಬಗ್ಗೆ ಶ್ರೀಯುತ ವೆಂಕಟೇಶ್ ಕುಂಪಲ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ವೆಂಕಟೇಶ್ ಕುಂಪಲ ಇವರು ಮಾಲಾರ್ಪಣೆಯನ್ನ ಮಾಡಿ ಸುಬೇದಾರ್ ಸುದಿನ್ ಬೇಕಲ್ ರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಕೈ ಚಪ್ಪಾಳೆ ಬರಲಿ. ಶ್ರೀಯುತ ವೆಂಕಟೇಶ್ ಕುಂಪಲ ಇವರಿಂದ ಮಾಲಾರ್ಪಣೆ. ಇನ್ನೋರ್ವ ನಮ್ಮ ಸಂಸ್ಥೆಯ ಸದಸ್ಯ, ಇನ್ನೋರ್ವ ಹೆಮ್ಮೆಯ ಮಾಜಿ ಸೈನಿಕ ಶ್ರೀಯುತ ವೆಂಕಟೇಶ್ ಕುಂಪಲ, ಅದೇ ರೀತಿ ಶ್ರೀಯುತ ಸುಧಾಕರ್ ಕುಂಪಲ ಇವರು ಕೂಡ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಪ್ರೀತಿಪೂರ್ವಕವಾಗಿ ಮಾಲಾರ್ಪಣೆಯ ಮುಖೇನವಾಗಿ ಸ್ವಾಗತಿಸ್ತಾ ಇದ್ದಾರೆ ನಮ್ಮ ಸುಬೇದಾರ್ ಸುದಿನ್ ಬೇಕಲ್ ಇವರನ್ನ. ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಇದರ ಪರವಾಗಿ ಶ್ರೀಯುತ ಪ್ರವೀಣ್ ಇವರು ಕೂಡ ಪ್ರೀತಿಪೂರ್ವಕವಾಗಿ ಶ್ರೀಯುತ ಸುಬೇದಾರ್ ಸುದಿನ್ ಬೇಕಲ್ರನ್ನ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಮಾಜಿ ಸೈನಿಕರಾದಂತಹ ಶ್ರೀಯುತ ನಾಗೇಶ್ ಕೊಲ್ಲಿ ಅವರಿದ್ದಾರೆ. ಇವರು ಕೂಡ ಸುಬೇದಾರ್ ಸುದಿನ್ ಬೇಕಲ್ರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕೇಸರಿ ಮಿತ್ರವೃಂದದ ಪರವಾಗಿ ಟ್ರಸ್ಟಿಯಾದಂತಹ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಇವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಿರಿಯ ಸದಸ್ಯರಾದಂತಹ ಬಿ ನಾರಾಯಣ್ ಕುಂಪಲ ಇವರು ಕೂಡ ಪುಷ್ಪವನ್ನ ನೀಡುವ ಮುಖೇನವಾಗಿ ಪ್ರೀತಿಪೂರ್ವಕವಾಗಿ ನಮ್ಮೂರಿಗೆ ಸ್ವಾಗತಿಸ್ತಾ ಇದ್ದಾರೆ ಸುಬೇದಾರ್ ಸುದಿನ್ ಬೇಕಲ್ರನ್ನ. ಅದೇ ರೀತಿ ಇನ್ನೋರ್ವ ನಮ್ಮ ಸಂಸ್ಥೆಯ ಮಾಜಿ ಟ್ರಸ್ಟಿ ಶ್ರೀಯುತ ಭಗವಾನ್ ದಾಸ್ ಶೆಟ್ಟಿ ಇವರು ಕೂಡ ಪುಷ್ಪವನ್ನ ನೀಡುವ ಮುಖೇನವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವ ಟ್ರಸ್ಟ್ನ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅವರನ್ನ ನಮ್ಮ ಊರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೇಸರಿ ಮಾತೃ ಮಂಡಳಿಯ ಪರವಾಗಿ ಕೇಸರಿ ಮಾತೃ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಆಶಾ ಸುರೇಶ್ ಪುಷ್ಪಗುಚ್ಛವನ್ನ ನೀಡುವ ಮುಖೇನವಾಗಿ ಊರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಮ್ಮೆ ಶ್ರೀಯುತ ಸುಬೇದಾರ್ ಸುದಿನ್ ಬೇಕಲ್ ರವರಿಗೆ. ದಯವಿಟ್ಟು ತಮ್ಮ ಆಸನವನ್ನ ಸ್ವೀಕರಿಸಿ ಇದೀಗ ತಮ್ಮ ಬಗ್ಗೆ, ತಮ್ಮ ದೇಶ ಸೇವೆಯ ಬಗ್ಗೆ ನಮ್ಮ ಜೊತೆ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕಾಗಿ ಶ್ರೀಯುತ ವೆಂಕಟೇಶ್ ಕುಂಪಲ ಇವರನ್ನ ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್, ಕೇಸರಿ ಮಾತೃ ಮಂಡಳಿ ಹಾಗೂ ಈ ಸುಮಧುರ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸಂದೀಪ್ ಮತ್ತು ಮಾತೃ ಮಂಡಳಿಯ ಅಧ್ಯಕ್ಷರ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಇದರಿಂದ ನಾನು ಇನ್ನೊಮ್ಮೆ ಆತ್ಮೀಯವಾಗಿ ನಮ್ಮ ಸುಬೇದಾರ್ ಸುದಿನ್ ಬೇಕಲ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಇದೊಂದು ನಮಗೆ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂದು ಸೋಲ್ಜರ್ ರಿಟೈರ್ಡ್ ಆಗಿ ಬರುವಾಗ ಈ ರೀತಿಯ ಒಂದು ವೆಲ್ಕಮ್, ಅದೇ ನಮ್ಮ ಪ್ರೌಡ್, ನಮ್ಮ ಕೇಸರಿ ಮಿತ್ರವೃಂದ ಕೇಸರಿ ಮಾತೃ ಮಂಡಳಿಯ ಪರವಾಗಿ
ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಆದರಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ದೇಶ ಪ್ರೇಮದ ಕಿಚ್ಚನ್ನು ತುಂಬಿಸಿ ಅವರನ್ನೊಂದು ಅಲ್ಲಿಂದ ವೆಲ್ಕಮ್ ಮಾಡುವ ಒಂದು ವಿಧಾನವೇ ನಮ್ಮ ಕೇಸರಿ ಮಿತ್ರ ವೃಂದ ಮಾಡಿದೆ. ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ಕೇಸರಿ ಮಿತ್ರ ವೃಂದಕ್ಕೂ ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡಲಿಕ್ಕೆ ಇಚ್ಛೆಪಡ್ತಿದ್ದೆ. ಆ್ಯಕ್ಚುಲಿ ಸೈನಿಕರು ಒಂದು ನಿವೃತ್ತಿಯಾಗಿ ಬರುವಾಗ ಅವರು ಅಪೇಕ್ಷೆ ಪಡೋದು ಇದನ್ನೇ, ನಮ್ಮ ಸಿವಿಲ್ ಸೊಸೈಟಿ ನಮ್ಮನ್ನೊಂದು ಗುರುತಿಸಲಿ, ನಮಗೂ ಒಂದು ಗೌರವ ಸಿಗಲಿ ಅಂಥೇಳಿ ನಮ್ಮದು ಒಂದು ಅಪೇಕ್ಷೆ ಇರ್ತದೆ. ಯಾಕೆಂದರೆ ತುಂಬ ಕಷ್ಟದಲ್ಲಿ ಸರ್ವಿಸ್ ಮಾಡಿ ನಾವು ಸಿವಿಲ್ ಸೊಸೈಟಿಯಿಂದ ಡಿಸ್ಕನೆಕ್ಟ್ ಆಗಿರ್ತೇವೆ ನಮ್ಮ ಸರ್ವಿಸಲ್ಲಿ. ಈಗ ಸುದೀನ್ ಅವರು 28 ವರ್ಷ ಸರ್ವಿಸ್ ಮಾಡಿ ನಮ್ಮಲ್ಲಿ ಮೊದಲಿಗೆ ಅವರು ಆ್ಯಕ್ಟಿವ್ ಆಗಿದ್ದರು, ಈಗ ಡಿಸ್ಕನೆಕ್ಟ್ ಆಗಿದ್ದಾರೆ ಸಮಾಜದಿಂದ. ಇದೊಂದು ಒಳ್ಳೆಯ ಪರಿವರ್ತನೆ, ಸಮಾಜಕ್ಕೆ ರೀಕನೆಕ್ಟ್ ಮಾಡುವಂತಹ ಒಂದು ಒಳ್ಳೆಯ ಪ್ರಕ್ರಿಯೆ. ಹಾಗಾಗಿ ನಮ್ಮ ಕೇಸರಿ ಮಿತ್ರ ವೃಂದ, ನಮ್ಮ ಸ್ಪೆಷಲಿ ನಮ್ಮ ಅಧ್ಯಕ್ಷರಾದ ಸಂದೀಪ್ ಹಾಗೂ ನಮ್ಮೆಲ್ಲರೂ ಇದರೊಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಅವರನ್ನು ಕರ್ಕೊಂಡು ಬಂದು ಇವತ್ತು ಅಭಿನಂದನೆಯನ್ನು ನಾವು ಮಾಡಿದ್ದೇವೆ. ಯಾವಾಗಲೂ ನಮ್ಮ ಸಂಸ್ಥೆ ಕೇಸರಿ ಮಿತ್ರ ವೃಂದ ಎಲ್ಲಿ ಏನು ಕಾರ್ಯಕ್ರಮ ನಡೆದರೂ ಮೊದಲ ದೀಪ ನಮ್ಮ ಸೈನಿಕರಿಗೆ ಉದ್ಘಾಟನೆ ಮಾಡುವಂತಹ ಗೆಸ್ಟ್ನವರು ಉದ್ಘಾಟನೆ ಮಾಡಿದರು. ಅದರಲ್ಲಿ ಒಂದು ದೀಪ ನಮ್ಮ ದೇಶ ಕಾಯುವ ಸೈನಿಕರಿಗೆ ಇಟ್ಟಿದ್ದಾರೆ ಅಂತೇಳಿ ಅದೊಂದು ಕಾನ್ಸೆಪ್ಟ್ ಇದ್ದಾರೆ ಅಂತ ಹೇಳಿದರೆ ನಮ್ಮ ಕೇಸರಿ ಮಿತ್ರ ವೃಂದದಲ್ಲಿ ಮಾತ್ರ. ಬೇರೆ ಯಾವ ಸಂಸ್ಥೆಯಲ್ಲಿ ಅಂತಹ ಒಂದು ಕಾರ್ಯಕ್ರಮವೂ ಇಲ್ಲ, ಅಂತಹ ಒಂದು ಕಾನ್ಸೆಪ್ಟು ಇಲ್ಲ. ಇಲ್ಲಿ ಮಾತ್ರ ಇರುವುದು ಒಂದು ದೀಪ ಪ್ರಜ್ವಲನೆ, ಸೈನಿಕರನ್ನು ಅಂದರೆ ದೇಶಕ್ಕೆ ಸೇವೆ ಮಾಡಿದ ಸೈನಿಕರನ್ನು ನೆನಪಿಸುವಂತಹ ಒಂದು ಸಂದರ್ಭ. ಈಗ ಒಂದು ವಿಶೇಷ ಸಂದರ್ಭ. ಸುದೀನ್ ಅವರು 28 ವರ್ಷ ಸುದೀರ್ಘ ಸೇವೆ ಮಾಡಿ ಒಂದು ಸಿಪಾಯಿಯಿಂದ ಒಂದು ಸಿಪಾಯಿಯಿಂದ ನಾಯಕಿಂದ ಹವಲ್ದಾರಿಂದ ನಾಯ ಸುಬೇದಾರಿಂದ ಸುಬೇದಾರ ಮಾಡುವುದಂತ ಹೇಳಿದರೆ ಆ ಎಲ್ಲ ಪ್ರಮೋಷನ್ಸ್ ಅವರಿಗೆ ಸಿಕ್ಕಿ ಫಿಸಿಕಲಿ ಫಿಟ್ ಆಗಿ ಕೆಟಗರಿ ಎ ಶೇಪಲ್ಲಿ ಆರೋಗ್ಯವಂತವಾಗಿ ಮೆಂಟಲಿ ಫಿಸಿಕಲಿ ನಮ್ಮಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಖಂಡಿತ ನಮ್ಮ ಒಂದು ದೇವರ ಆಶೀರ್ವಾದ ಅಂತ ಹೇಳ್ಬೋದು. ಹಾಗೂ ಅವರ ಮೇಲೆ ಇರುವಂತಹ ಒಂದು ಆಶೀರ್ವಾದವು ಅಂತ ಹೇಳ್ಬೋದು. ಇವತ್ತು ಒಳ್ಳೆ ಫಿಟ್ ಆಗಿದ್ದಾರೆ. ಆರ್ಮಿ ಏರ್ ಡಿಫೆನ್ಸಲ್ಲಿ 28 ವರ್ಷ ಸರ್ವಿಸ್ ಮಾಡೋದು ಅಂತ ಹೇಳಿದರೆ ಸುಲಭದ ಕೆಲಸ ಇಲ್ಲ. ಈಗ ನಾನು AMC ಆರ್ಮಿ ಮೆಡಿಕಲ್ ಕೋರ್ ಹಾಸ್ಪಿಟಲಲ್ಲಿ ಇದ್ದು ಸರ್ವಿಸ್ ಮಾಡಿ ಬಂದದ್ದು. ನಮ್ಮದೊಂದು ಅಷ್ಟು ಕಾಂಪ್ಲಿಕೇಟೆಡ್ ಸರ್ವಿಸ್ ಅಲ್ಲ. ಇವರದ್ದು ಸುಧಾಕರದ್ದು ನಮ್ಮೆಲ್ಲ ಮಾಜಿ ಸೈನಿಕರದ್ದು ಸರ್ವಿಸ್ ತುಂಬ ಕಾಂಪ್ಲಿಕೇಟೆಡ್. ಈಗ ನಮ್ಮ ಕಾರ್ಗಿಲ್ ವೀರ ನಮ್ಮ ಇವರಿದ್ದಾರೆ, ಪ್ರವೀಣ್ ಶೆಟ್ಟಿ ಇದ್ದಾರೆ. ಅದೆಲ್ಲ ಒಂದೊಂದು ಸ್ಟೋರಿ ಅದನ್ನು ಹೇಳಬೇಕಾದ್ರೆ ಒಂದು ದಿನ ನಮಗೆ ಬೇಕಾಗ್ತದೆ. ತುಂಬ ಸರ್ವಿಸ್ ಕಷ್ಟದಲ್ಲಿ ಮಾಡಿ ಬಂದಿದ್ದಾರೆ. ಹಾಗೂ ಇನ್ನು ಮುಂದಕ್ಕೆ ಏನು ನಮ್ಮ ಮಾಜಿ ಸೈನಿಕರ ಸಂಘ ಇದೆ, ಅಬ್ಬಕ್ಕ ವಲಯ. ನಾವೆಲ್ಲ ನಮ್ಮ ಕೇಸರಿ ಮಿತ್ರ ವೃಂದದ ಸಹಕಾರದಿಂದ, ನಿಮ್ಮೆಲ್ಲರ ಊರಿನವರ ಸಹಕಾರದಿಂದ ನಾವೊಂದು ಸಂಘ ಸ್ಥಾಪನೆ ಮಾಡಿದ್ದೇವೆ. ಅದರಲ್ಲಿ ನಮ್ಮಿಂದ ಊರಿಗೆ ಏನಾದರೂ ಲಾಭ ಆಗಬೇಕು, ಇನ್ನು ಬರುವ ಯುವಕರಿಗೆ ಒಳ್ಳೆ ಪ್ರೇರಣೆ ಆಗಬೇಕು ಎನ್ನುವ ದೃಷ್ಟಿಯಿಂದ ನಾವು ಒಂದು ಸಂಘಟನೆ ಮಾಡಿ ಒಂದು 3-4 ವರ್ಷ ಆಯಿತು. ನಮ್ಮ ಲೆವೆಲಲ್ಲಿ ನಮ್ಮ ಸಂಘಟನೆಯನ್ನು ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ. ಟ್ರೈನಿಂಗು ಕೊಡ್ತಿದ್ದೇವೆ ಯುವಕರಿಗೆ. ಹಾಗೂ ನಮ್ಮ ಸುದೀನ್ ಅವರು ನಮ್ಮೊಟ್ಟಿಗೂ ಜೋಡಣೆಯಾಗಿ ಕೇಸರಿ ಮಿತ್ರ ವೃಂದದಿಗೂ ಜೋಡಣೆಯಾಗಿ ಇನ್ನೂ ಒಳ್ಳೆ ಸಮಾಜ ಪರ ಮಾಡುವಂತಹ ಕೆಲಸ ಮಾಡಲಿ. ಹಾಗೂ ದೇವರವರಿಗೆ ಇನ್ನು ಮುಂದಕ್ಕೆ ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಮುಖ್ಯವಾಗಿ ಕೇಸರಿಯಲ್ಲಿ ಜೋಡಣೆಯಾಗಿ ಇರಲಿ ಅಂತ ಹೇಳುತ್ತಾ ಬಂದಂಥ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದ. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಕ್ಷಣದಲ್ಲಿ ಆರ್ಮಿ ಏರ್ ಡಿಫೆನ್ಸ್ ಆರ್ಟಿಲರಿಯ ಒಂದು ವಿಭಾಗದಿಂದ ಇಂದು ಸೇನೆಯಿಂದ ನಿವೃತ್ತಿಯಾಗಿ ಸಾರ್ವಜನಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದಂಥ ಕ್ಷಣದನ್ನು ನಾವು ಕೇಸರಿ ಮಿತ್ರ ವೃಂದದವರು ಭಾಳ ವಿಜೃಂಭಣೆಯಿಂದ, ಯಾಕೆಂದರೆ ಈಗಾಗಲೇ ವೆಂಕಟೇಶ್ ಹೇಳಿದ್ದಾರೆ, ಯಾವುದೇ ಯೋಧ ಅವನು ಫೀಲ್ಡಲ್ಲಿ ಇರುವಾಗ ಗುರುತಿಸಿಕೊಳ್ಳುವುದಕ್ಕಿಂತ ಅವರು ಸಾಮಾಜಿಕ ಜೀವನದಲ್ಲಿ ಗುರುತಿಸಿಕೊಳ್ಳೋದು ಇನ್ನೊಂದಷ್ಟು ಮಹತ್ವ ಪಡ್ತಾರೆ. ಅವರದ್ದು ಟ್ಯಾಗ್ಲೈನ್ ಇರ್ತದೆ, ಯಾಕೆಂದರೆ ಶಾಂತಿ ಮತ್ತು ಯುದ್ಧ ಕಾಲದಲ್ಲೂ ಸೇವೆ ಮಾಡ್ತೇವೆ ಅನ್ನೋದು. ಅದರಿಂದ ಈ ಸುಮಧುರ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸುಬೇದಾರ್ ಸುದೀನ್ ರವರಿಗೆ ನಾನು ಮೊದಲದಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನಮ್ಮವರೇ, ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವರಿಗೆ ಸಹ ಖುಷಿಯಾಗ್ತದೆ. ಮತ್ತು ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಕೇಸರಿ ಮಿತ್ರವೃಂದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ಕೇಸರಿ ಮಿತ್ರವೃಂದದ ಒಂದಷ್ಟು ಸದಸ್ಯರು ಸೇನೆಯಲ್ಲಿದ್ದಾರೆ. ಸೇನೆಯ ಒಡನಾಟ ಕೇಸರಿಗೆ ಹೊಸದೇನಲ್ಲ. ಆದರೆ ಕೇಸರಿ ಯಾವ ರೀತಿಯ ಯೋಚನೆ ಮಾಡ್ತದೆ, ರಾಷ್ಟ್ರವಾದಿ ಸಂಘಟನೆಯ ರೀತಿಯಲ್ಲಿ ಯಾವ ರೀತಿ ಯೋಚನೆ ಮಾಡ್ತದೆ, ಈ ಪರ್ವಕಾಲದಲ್ಲಿ ಒಂದಷ್ಟು ಹೇಳಬೇಕಾಗಿದೆ. ಯಾಕೆಂದರೆ ಸೇನೆಗೆ ಹೊಸ ರಕ್ತದ ಸೇರ್ಪಡೆ ಆಗಬೇಕು ಅಂತ ಅಗ್ನಿಪಥ ಅನ್ನೋ ಒಂದು ಯೋಜನೆಯನ್ನು ನಮ್ಮ
ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅದಕ್ಕೆ ಒಂದಷ್ಟು ರಾಷ್ಟ್ರ ವಿರೋಧಿ ಪಕ್ಷಗಳು ಮತ್ತು ರಾಷ್ಟ್ರ ವಿರೋಧಿ ಜನಗಳು ಅದಕ್ಕೆ ವಿರೋಧಿಸ್ತಾ ಇದ್ದಾರೆ. ಇಂಥ ಒಂದು ಪರ್ವಕಾಲದಲ್ಲಿ ನಾವಿದ್ದೀವಿ. ಯಾಕಂದ್ರೆ ಅಗ್ನಿಪಥ ಅನ್ನೋ ಒಂದು ಯೋಜನೆಯಿಂದ ಸಮಾಜದ ಯೋಗ್ಯ, ಬಲಿಷ್ಠ ಮತ್ತು ದೇಶಕ್ಕಾಗಿ ನಾವೇನಾದ್ರೂ ಕೊಡಬೇಕು ಅನ್ನೋ ಒಂದು ಅಷ್ಟು ಜನರಿಗೆ ಒಂದು ವಿಶಿಷ್ಟವಾದ ಯೋಜನೆ ಅದು ಮಿಲಿಟರಿಗೆ ಹೋಗ್ಲಿಕ್ಕೆ. ಈ ಕ್ಷಣದಲ್ಲಿ ನಮ್ಮ ಕಾರ್ಗಿಲ್ ಯೋಧ ಪ್ರವೀಣ್ ಶೆಟ್ಟಿ ಅವರು ಅವರದೇ ಡಿಪಾರ್ಟ್ಮೆಂಟಲ್ಲಿ ಅವರು ಇಕ್ವಿಪ್ಮೆಂಟ್ ಅನ್ನು ಯಾವುದಾದ್ರೂ ಆ ಡಿಪಾರ್ಟ್ಮೆಂಟ್ ಆರ್ಮಿ, ಏರ್ ಡಿಫೆನ್ಸ್, ಆರ್ಟಿಲರಿ ಅದರದ್ದು ಆ ವಿಭಾಗದ ಕೆಲಸ ಏನಂತ ಅಂದ್ರೆ ಒಂದು ಗುಂಡಿಂದ ಹಿಡಿದು ಬೋಫರ್ಸ್ ಗನ್ವರೆಗೆ ಅವರ ಡಿಪಾರ್ಟ್ಮೆಂಟಲ್ಲಿ ಮಿಲಿಟರಿಯಿಂದ ಸಪ್ಲೈ ಆಗ್ತದೆ. ಅದರಿಂದ ಆ ಡಿಪಾರ್ಟ್ಮೆಂಟ್ ಬಹಳ ಪರಿಪೂರ್ಣವಾಗಿ ಸಶಸ್ತ್ರವಾಗಿ ಇರಬೇಕಾಗುತ್ತೆ. ಯಾಕೆಂದ್ರೆ ವಾರ್ ಫೀಲ್ಡ್ಗೆ ಅದನ್ನು ತುಂಬಾ ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡಿ ಕೊಡುವಂತ ಒಂದು ಡಿಪಾರ್ಟ್ಮೆಂಟ್. ಅದರಿಂದ ಆ ಡಿಪಾರ್ಟ್ಮೆಂಟಿನ ಯೋಧ ನಮ್ಮ ನಡುವೆ ಇದ್ದಾರೆ ಅನ್ನೋದು ನಮಗೆ ಬಹಳ ಖುಷಿಯ ವಿಷಯ. ಮತ್ತು ಮುಂದಿನ ದಿನದಲ್ಲಿ ಏನು ಸೈನ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡಿ ಆದಷ್ಟು ಜನ ನಮ್ಮ ರಾಷ್ಟ್ರ ಸೇವೆಯನ್ನು ಮಾಡಲಿಕ್ಕೆ ಸೈನ್ಯಕ್ಕೆ ಸೇರ್ಪಡೆಯಾಗುವ ಕೆಲಸದಲ್ಲಿ ತಾವು ಭಾಗಿಯಾಗಬೇಕಂತ ನಾವು ಕೇಸರಿ ಮಿತ್ರರಿಂದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಸೈನ್ಯ ಮತ್ತು ಸಾಮಾಜಿಕ ನಾವು ಇರುವವರು ಇಲ್ಲಿ ತುಂಬಾ ವಿಷಯಗಳಿದೆ. ಯಾಕೆಂದ್ರೆ ಸೈನ್ಯದ ಬಗ್ಗೆ ಒಂದಷ್ಟು ಜನರಿಗೆ ಅಪನಂಬಿಕೆ ಇದೆ. ಈ ಅಪನಂಬಿಕೆಯನ್ನು ಹೋಗಲಾಡಿಸುವ ವಿಷಯವನ್ನು ನಿವೃತ್ತ ಯೋಧರು, ಯಾಕಂದ್ರೆ ಅಲ್ಲಿ ಅವರು ಅನುಭವಿಸಿ ಬಂದಿರ್ತಾರೆ, ಹೇಗಿರ್ತದೆ, ಅದರ ಶಿಸ್ತು ಹೇಗಿರ್ತದೆ, ಅದು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಸಮರ್ಪಕವಾಗಿ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಕೇಸರಿ ಮಿತ್ರವೃಂದ ಯಾವತ್ತೂ ಸಹಕಾರ ನೀಡ್ತದೆ ಅಂತ ಈ ಕ್ಷಣದಲ್ಲಿ ಹೇಳ್ಬಿಟ್ಟು, ನಿಮ್ಮ ನಿವೃತ್ತಿ ಜೀವನವನ್ನು ಪ್ರವೃತ್ತಿಗೊಳಿಸಿ, ನಿವೃತ್ತಿಯನ್ನು ಹಾಗೆ ಬಿಡುವುದಲ್ಲ, ನಿಮ್ಮ ವೃತ್ತಿಯನ್ನು ಪ್ರವೃತ್ತಿಯ ಜೊತೆಗೆ ಜೋಡಿಸಿ ನಮ್ಮ ಸಮಾಜದ ಒಟ್ಟಿಗೆ ನೀವು ನಮ್ಮೊಟ್ಟಿಗೆ ಬನ್ನಿ ಅಂತ ಹೇಳ್ಕೊಂಡು ಎಲ್ಲರಿಗೂ ಆದಿತ್ಯವಾರದ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೇಶ ಸೇವೆ ಮಾಡುವಂತಹ ಅವಕಾಶ ನಮಗೆಲ್ಲರಿಗೂ ಲಭಿಸುವುದು ತೀರಾ ಕಡಿಮೆ. ಸಿಕ್ಕಿದಂತಹ ಅವಕಾಶದಲ್ಲಿ ಖಂಡಿತವಾಗಿ ಕೇಸರಿ ಮಿತ್ರರಿಂದ ಯಾವತ್ತೂ ಆ ಸೇವೆಯನ್ನು ಸಲ್ಲಿಸಲು ಮುಂದಾಗಿ ಯೋಚನೆಯನ್ನ ಮಾಡ್ತದೆ. ಈ ಬಾರಿ ನಮಗೆ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದಂತಹ ದೇಶ ರಕ್ಷಕನನ್ನ ಸತ್ಕರಿಸುವಂತಹ ಒಂದು ಅವಕಾಶ ಲಭಿಸಿದೆ. ಸಿಕ್ಕಿದಂತಹ ಅವಕಾಶವನ್ನ ನಾವು ಪ್ರೀತಿಪೂರ್ವಕವಾಗಿ ತಮ್ಮನ್ನು ಸತ್ಕರಿಸಿದ್ದೇವೆ ಎನ್ನುವಂತಹ ಭಾವನೆಯೊಂದಿಗೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ತಾವು ತಮ್ಮ ಅನುಭವವನ್ನ ನಮ್ಮ ಸದಸ್ಯರೊಂದಿಗೆ ಹಂಚಿಕೊಳ್ಬೇಕು. ಈಗಾಗಲೇ ತಮಗೆ ತಿಳಿದಿರ್ಬೋದು, ಪ್ರಥಮಾರ್ಧವನ್ನ ಗಮನಿಸಿದ್ರೆ ಅಂದ್ರೆ ನಮ್ಮ ಹಿರಿಯ ಸದಸ್ಯರನ್ನ ಗಮನಿಸಿದ್ರೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇನೆಗೆ ಸೇರಿದಂತಹ ನಮ್ಮ ಸೈನಿಕರಿದ್ದಾರೆ. ಆದರೆ ನಂತರದಲ್ಲಿ ಬಹಳಷ್ಟು ತೀರಾ ಕಡಿಮೆ ನಮ್ಮ ಸದಸ್ಯರಿಲ್ಲ. ಇದೀಗ ಮತ್ತೊಮ್ಮೆ ಕೇಂದ್ರ ಸರ್ಕಾರ ನಮಗೊಂದು ಮಹತ್ವದ ಅವಕಾಶವನ್ನ ನಮ್ಮ ಯುವ ಜನಾಂಗಕ್ಕೆ ಒದಗಿಸಿಕೊಟ್ಟಿದೆ. ಅಗ್ನಿಪಥ ಎನ್ನುವಂತಹ ಒಂದು ಉತ್ತಮವಾದ ಯೋಜನೆಯನ್ನು ಹಾಕಿಕೊಂಡಿದೆ. ಈ ಹಂತದಲ್ಲಿ ನಮ್ಮ ಯುವಕರಿಗೆ ಸಹಾಯಕವಾಗುವಂತಹ ತಮ್ಮ ಅನುಭವದ ಮಾತನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ಸುಬೇದರ್ ಸುದೀನ್ ಬೇಕಲ್ ಇವರಲ್ಲಿ ಪ್ರೀತಿಪೂರ್ವಕವಾಗಿ ನಾನು ವಿನಂತಿಸ್ತೇನೆ. ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್ और ಸೆಕ್ರೆಟರಿ ಕೇಸರಿ ಮಿತ್ರ ವೃಂದ, ಹಾಗೆ ಪ್ರೆಸಿಡೆಂಟ್ और ಸೆಕ್ರೆಟರಿ ಮಹಿಳಾ ವೃಂದ, ಈ ನಿಮ್ಮ ಅದ್ಭುತ ಟೈಮನ್ನು ಇದು ಮಾಡಿ ಈ ಒಂದು ಒಳ್ಳೆ ಪ್ರೋಗ್ರಾಮನ್ನು ಇದು ಮಾಡಿ ಫಸ್ಟ್ ನಂಗೆ ಮಾಡ್ಬೇಕಾದ್ರೆ ನಾನು ಬೇಡ ಅಂತಲೇ ಹೇಳ್ತಾ ಇದ್ದಿದ್ದು. ಆದ್ರೂ ಇದರಿಂದಾಗಿ ಬೇರೆ, ಯಾಕೆಂದರೆ ನಾನು ಇಷ್ಟವರೆಗೂ ಕರ್ನಾಟಕದ್ದು ತುಂಬ ಇರ್ತಿದ್ರು, ಈಗ ಬರ್ತಾ ಕಮ್ಮಿ ಆಗ್ತದೆ. ಕರ್ನಾಟಕದವ್ರು ಯಾರು ಸಿಗೋದಿಲ್ಲ ನಮ್ಮ ಯೂನಿಟಲ್ಲಿ ಎಲ್ಲ. ಹಾಗೆ ಇದೊಂದರಿಂದಾಗಿ ಯಾರೋ ಪ್ರೋತ್ಸಾಹ ಸಿಗ್ತದೆ ಜನಗಳಿಗೆ, ಅಂದರೆ ನಾವು ಡಿಫೆನ್ಸಿಗೆ ಜಾಯಿನ್ ಆಗಬೇಕು ಅಂತ ಹೇಳಿ. ಹಾಗೆ ಈಗಿನ ಇದ್ರ ಪ್ರಕಾರದಲ್ಲಿ ಈಗಿನ ಪೇಮೆಂಟ್ ಅದು ಇದು ನೋಡಿದರೆ ತುಂಬ ಇದುಂಟು, ಇಂಥ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ. ಹಾಗೆ ನಾವು ಎಲ್ಲರಿಗೂ ಸ್ವಲ್ಪ ಎಂಕರೇಜ್ ಮಾಡಬೇಕು, ಅಂದರೆ ಮಿಲ್ಟ್ರಿಗೆ ಸೇರಿ ಅಂತ ಹೇಳಿ. ಹಾಗೆ ಮತ್ತು ಬೇರೆ ಅವರು ವೆಂಕಟ್ ಅವರು ಹೇಳಿದಾಗೇ ನಮಗೆ ಡಿಫೆನ್ಸ್ನಲ್ಲಿದ್ದಾಗ ಸಿವಿಲ್ ಎಸ್ಟಾಬ್ಲಿಷಿಂದ ತುಂಬಾ ದೂರ ಇರ್ತೀವಿ. ಈ ಸ್ಪೀಚು ಅದು ಇದರಿಂದ ಆಗಲಿ ಮಲ್ಟಿಮೀಡಿಯಾ ಇದರಿಂದಾಗಿ ನಮಗೆ ಮೊದಲೇ ರಿಸ್ಟ್ರಿಕ್ಷನ್ ಇರ್ತದೆ, ನೀವು ಫೇಸ್ಬುಕ್ ಓಪನ್ ಮಾಡಬೇಡಿ, ಟ್ವಿಟರ್ ಓಪನ್ ಮಾಡಬೇಡಿ, ಅವರೊಟ್ಟಿಗೆ ಜಾಯಿನ್ ಆಗಬಾರ್ದು ಅದು ಇದು ಅಂತ. ಇನ್ನು ಈಗ ರಿಟೈರ್ಡ್ ಆದಮೇಲೆ ಎಲ್ಲ ಜಾಯಿನ್ ಆಗಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ಕೇಸರಿಗೂ ಕೂಡ ನಾನು ಇಷ್ಟವರೆಗೂ ಮೆಂಬರ್ ಆಗಲಿಲ್ಲ, ಆದ್ರೂ ಅವ್ರು ಇಷ್ಟೊಂದು ಇದು ಮಾಡಿದ್ರಿಂದ ಒಳ್ಳೆ ಖುಷಿ ಆಯಿತು. ಹಾಗೆ ಇನ್ನು ನೆಕ್ಸ್ಟ್ ಎಲ್ಲ ನಾವು ಯಾವುದೇ ಇದು ಸಂಘ ಸಂಸ್ಥೆಗಳು ಬೇಕು, ಯಾಕಂತೇಳಿ
ನಾವು ಖಾಲಿ ಡಿಫೆನ್ಸಲ್ಲೇ ಇದ್ದು ದೇಶನ ಇಂಪ್ರೂವ್ ಮಾಡಲಿಕ್ಕೆ ಬೇಕಂತ ಇಲ್ಲ. ಈಗ ಅವರು ಮಹಿಳಾ ಸಂಘದವರು ವನ ಮಹೋತ್ಸವ ಇದು ಮಾಡಿದರು, ಅದೆಲ್ಲ ಒಂದು ಅಂದರೆ ದೇಶನ ಇದು ಮಾಡಲಿಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ಇರೋದು. ಹಾಗಾಗಿ ಇದೆಲ್ಲ ಹೇಳಿ ನಾನು ಒಂದು 2 ಮಾತುಗಳನ್ನು ಮಾಡಿ ಮುಗಿಸ್ತೇನೆ. ಥ್ಯಾಂಕ್ ಯು. ಶ್ರೀಯುತ ಸುಬೇದಾರ್ ಸುದೀನ್ ಬೇಕಲ್ರವರಿಗೆ ಪ್ರೀತಿಪೂರ್ವಕವಾಗಿ ಸತ್ಕಾರವನ್ನ ಮಾಡಿದ್ದೇವೆ. ಆದರೆ ಇನ್ನೊಂದು ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಕೇಸರಿ ಮಾತೃ ಮಂಡಳಿ ವತಿಯಿಂದ ಅದ್ದೂರಿ ಒಂದು ಕಾರ್ಯಕ್ರಮ ಜುಲೈ 17ರಂದು ಕೆಸರಿನ ಗದ್ದೆಯಲ್ಲಿ ನಡೀಲಿಕ್ಕಿದೆ. ನಮ್ಮ ಸಮೀಪದ ಬಾರದೆಯಲ್ಲಿ ಸಂಖ್ಯೆಯಲ್ಲಿ ಜನರು ಕೂಡ ಆ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕಿದ್ದಾರೆ. ಅದ್ದೂರಿಯಾದ ಒಂದು ಕಾರ್ಯಕ್ರಮವನ್ನು ನಾವು ಇದೀಗಾಗಲೇ ಆಯೋಜಿಸಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಶ್ರೀಯುತ ಸುಬೇದಾರ್ ಸುದೀನ್ ಬೇಕಲ್ರನ್ನ ನಾವು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಿಕ್ಕಿದ್ದೇವೆ. ಆಗಾಗಲೇ ದಿನಾಂಕ ಎಲ್ಲರಿಗೂ ತಿಳಿದಿದೆ, ಜುಲೈ 17 ಕೆಸರುಗದ್ದೆ ಕೆಸರಡು ಒಂಜಿ ದಿನ ಐಲೇಸ 2022 ಐಲೇಸ 2022 ಪಂಪಿನಂಚಿನ ಕೆಸರ್ದ ಕಂಡಡು ಗೊಬ್ಬಾಟ ಮನ್ಪುನಂಚಿನ ಒಂಜಿ ಬಾರಿ ಮಲ್ಲ ಗೊಬ್ಬುದ ಪಂತನೆ ಇಂಕಲ ಆಯೋಜನೆ ಮಲ್ದ ಮಸ್ತ್ ಕಾರ್ಯಕ್ರಮ ಉಂಡು, ಮಸ್ತ್ ಪ್ರೋಗ್ರಾಮ್ ಉಂಡು. ಮಾತ ಸಾರ್ವಜನಿಕ ಬಂಧುಲೆಗಳ ಆ ಕೆಸರಡು ಒಂಜಿ ದಿನ ಫುಲ್ ಗೊಬ್ಬುನಂಚಿನ ಅವಕಾಶ ಎಂಕಲ್ ಮಲ್ತು ಕೊಡ್ತಾ ನಿಕಲ್ ಮಾತೆರ್ಲ ಆ ನಿಬರಡು ಮಾತೆರ್ಲ ಆ ಗೊಂಜಿ ಗೊಬ್ಬುಡು ಪಾಲ್ದೆತನೋಡು ಪಂಡದ ನಿಕಲ ಮಾತಾಡಲ್ಲ ವಿನಂತಿನ ಮಲ್ತಂದು ಅಕೇರಿಗೆ ಮಾತೆರ್ಲ ಲಕ್ಕದಂತಲೇ ಒಂಜಿ ರಾಷ್ಟ್ರಗೀತದ ಒಟ್ಟುಗು ನಮ್ಮ ರಾಷ್ಟ್ರಗ ಗೌರವವನ್ನು ಸಲ್ಲಿಸಿನಂಚಿನ ಕೆಲಸ ಮನ್ಪುಗ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ ಗಾಹೆ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ जय हे जय 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 हे बोलो भारत माता की बोलो भारत माता की बोलो भारत माता की ಧನ್ಯವಾದಗಳು ಧನ್ಯವಾದಗಳು.